ಲಸಿಕೆ ಹಾಕಿದ 1 ಗಂಟೆಯೊಳಗೆ ಮಗು ಸಾವನ್ನಪ್ಪಿದ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಯ್ಸಲಕಟ್ಟೆ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ನಡೆದಿದ್ದು, ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋಮನಹಳ್ಳಿ ಮೂಲದ ಮಧು ಮತ್ತು ಶ್ರುತಿ ದಂಪತಿಯ ಮಗು ಮೃತಪಟ್ಟ ಮಗುವಾಗಿದೆ. ಚುಚ್ಚುಮದ್ದು ಪಡೆದು ಮನೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ಮಗು ಸಾವನ್ನಪ್ಪಿದೆ. ಘಟನೆ ಹಿನ್ನೆಲೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವು ಸಂಭವಿಸಿದೆ ಎಂದು ಆರೋಪಿಸಿ ಮಗುವಿನ ಕುಟುಂಬಸ್ಥರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು, ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವೈದ್ಯರು ಹಾಗೂ ಸಿಬ್ಬಂದಿ ಸೇರಿ 5 ವಿರುದ್ಧ ಮಗುವಿನ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಡಾಕ್ಟರ್ ಮಧು, ಸಿಬ್ಬಂದಿಗಳಾದ ಸಾನಿಯಾ, ಮಮತಾ, ಶೋಭಾ, ಲಕ್ಷ್ಮೀದೇವಿ, ಚಂದ್ರಪ್ರಭಾ ವಿರುದ್ಧ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಂಪ್ಲೇಂಟು ನೀವು ಯಾರು ಫಸ್ಟ್ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು, ನಿನ್ ಜವಾಬ್ದಾರಿ ನೀನ್ ಕೊಡ್ಬೇಕು, ಕೊಡು. ಅದನ್ನ ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸೋಣ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾಡಕ್ ಬರಲ್ಲ, ತುಮಕೂರಲ್ಲೇ ಮಾಡಬೇಕು. ಚಿಕ್ಕ ಮಗು ಅವ್ರು ಅದು ಕೇರಾಗೆ ಮಾಡಬೇಕು, ಅಲ್ಲಿ ಮಾಡಬೇಕು. ಅದ್ರಲ್ಲಿ ಏನ್ ಮಾಹಿತಿ ಬರ್ತದೆ ಅದ್ರ ಮೇಲೆ ನಾವು ತೀರ್ಮಾನ ತಗೋಣ. ಅಲ್ಲಿವರೆಗೂ ನೀವೇನಾದ್ರು ಡಾಕ್ಟರ್ ಮೇಲೆ ಯಾರ ಮೇಲೆ ಕಂಪ್ಲೇಂಟ್ ಇದೆ ಕೊಡಿತೀವಿ. ಆ ಥರ ಕಾನೂನುಬದ್ಧವಾಗಿ ಕಾನೂನು ಅದು ನೀಟಾಗಿ. ಬನ್ನಿ ಮೇಡಮ್, ತಹಸೀಲ್ದಾರ್ ಬಂದರು. ಚಿಕ್ಕ ಮಗು 1.5 ತಿಂಗಳು ಮಗು ಎಕ್ಸ್ಪೈರ್ ಆಗಿದೆ. ಇವತ್ತು ಡೋಸಿಗೆ ಲಸಿಕೆ ಹಾಕಿರೋ 10 ಜನಕ್ಕೆ ಹಾಕಿದೆ, 9 ಜನಕ್ಕೆ ಏನಾಗಿದೆ. ಇದೊಂದು ಮಗು ಎಕ್ಸ್ಪೈರ್ ಆಗಿದೆ. 9-10 ಜನದಲ್ಲಿ ಈ ಮಗು ಒಂದಕ್ಕೆ ಈ ಥರ ಏನಾಗಿದೆ ಗೊತ್ತಿಲ್ಲ. ಅವ್ರು ಡೋಸೇಜ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟಮೇಲೆ ನಾವು ಇದು FIR ಮಾಡಿಬಿಟ್ಟು ಪೋಸ್ಟ್ ಮಾರ್ಟಮಿಗೆ ಕಳ್ಸೋಣ. ಹೇಳಿಕೆ ತೊಗೊಂಡು ಪೋಸ್ಟ್ ಮಾರ್ಟಮಿಗೆ ತುಮಕೂರಿಗೆ ಹೋಗ್ಬೇಕಂತೆ. ನಾನು ಇವ್ರನ್ನೂ ಕೇಳಿದೆ, DHOಗೆ ಎಲ್ಲರಿಗೂ ಮಾತಾಡಿದ್ವಿ. ಬರ್ತಾ ನಾನು ರೇವಣ್ಣ ಮಾತಾಡ್ಕೊಂಡೆ ಜೊತೆಲೇ ಇದ್ವಿ. ಬೆಳಗಿಂದ ರೇವಣ್ಣ ನಾನು ಸ್ಕೂಲ್ಗಳು ಇನ್ಸ್ಪೆಕ್ಷನ್ ಇದ್ವಿ. ಅವಾಗ ಮಾತಾಡ್ಕೊಂಡು ಬಂದ್ವಿ. DHOಗೂ ಹೇಳಿದ್ರು. DHO ಅಲ್ಲೇ ತುಮಕೂರಲ್ಲೇ ಮಾಡಬೇಕು, ಚಿಕ್ಕ ಮಗು ಆಗಿರೋದ್ರಿಂದ ಅಲ್ಲೇ ಪೋಸ್ಟ್ ಮಾರ್ಟಮ್ ಅಂತಾರೆ. ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರ್ತಾಯಿ. ಮಾಡಿದ್ಮೇಲೆ ಅದರಿಂದ ಏನು ಹೊರಗೆ ಬರುತ್ತೆ ಆ ಥರ ಕಾನೂನು ರೀತಿ ಕ್ರಮ ತಗೊಳ್ಳೋದು ಒಂದು ಜವಾಬ್ದಾರಿ ನೀವು ತಹಸೀಲ್ದಾರಾಗಿ ದಯಮಾಡಿ ಮಾಡಬೇಕು. ಅದು ಬರಲ್ಲ ಸರ್, ಅದು ಬೇರೆ ಕಡೆ ಬೇರೆ ಕಡೆ ಚೇಂಜ್ ಮಾಡಿಸ್ತಾರಂತೆ. ಅವನು ಅಲ್ಲಿವರೆಗೂ ಇಲ್ಲಿ ಡ್ಯೂಟಿ ಮಾಡೋದು ಬೇಡ.